scream, you scream, we all scream for ice cream, oh baby. ಹೆಲೋ, Hi, ಹೆಸರು Wilson. ವಿಲ್ಸನ್. ಏನು ಮಾಡ್ಕೊಂಡಿದ್ದೀರಾ? I'm working for Emphasis. ಓಕೆ. ಕನ್ನಡ ಬರುತ್ತೆ ಅಲ್ವಾ? ಕನ್ನಡ ಬರ್ತದೆ. ಐಸ್ ಕ್ರೀಮ್ ತಿಂತೀರಾ? ಐಸ್ ಕ್ರೀಮ್ ತಿಂತೀನಿ. ಎಷ್ಟು ಐಸ್ ಕ್ರೀಮ್ ತಿಂತೀರಾ? ಎಷ್ಟು ಐಸ್ ಕ್ರೀಮ್ ಅಂದರೆ ಒಂದು ಟೈಮಿಗೆ ಐ ಈಟ್ ಒಂದು 2-3. ಒಮ್ಮೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಒಂದು ಕೂತ್ರೆ ಒಂದು 2-3 ಐಸ್ ಕ್ರೀಮ್ ತಿಂದೆ. ಒಂದು 2. ಅಷ್ಟೊಂದು ಇಷ್ಟನ ಐಸ್ ಕ್ರೀಮ್? ಐಸ್ ಕ್ರೀಮ್ ತುಂಬ ಇಷ್ಟ. ಓಕೆ. ಯಾವ ಐಸ್ ಕ್ರೀಮ್ ತುಂಬ ಇಷ್ಟ? ಐಸ್ ಕ್ರೀಮ್ ತಿರಾಮಿಸು. ತಿರಾಮಿಸು. ಎಲ್ಲಿಯ ತಿರಾಮಿಸು ಅಂದರೆ ಪಪ್ಪಾಸ್ ಐಡಲ್ಸ್ ತಿರಾಮಿಸ್ ತುಂಬ ಇಷ್ಟ. ಬೇರೆ ಯಾವುದಾದ್ರೂ ಐಸ್ ಕ್ರೀಮ್ ಇಷ್ಟ ಅಂತ? ಬೇರೆ ಗಟ್ಬಡ್ ಆ್ಯಸ್ ಯೂಶುವಲ್. ಓಕೆ. ಐಸ್ ಕ್ರೀಮ್ ರಿಲೇಟೆಡ್ ಒಂದು 2-3 ಜನರಲ್ ನಾಲೆಜ್ ಕ್ವಶನ್ ಕೇಳಿದರೆ ಆನ್ಸರ್ ಕೊಡ್ಬೋದಾ? ಟ್ರೈ ಮಾಡ್ತೀನಿ. ಯಾವ ಮಂತನ್ನು ಐಸ್ ಕ್ರೀಮ್ ಮಂತ್ ಅಂತ ಸರ್? ಐಸ್ ಕ್ರೀಮ್ ಮಂತ್ ಮೇ ಬಿ ಏಪ್ರಿಲ್. ಈ ಸಂಡೇ ಏನು ಸ್ಪೆಷಲ್ ಇದೆ? ಈ ಸಂಡೇ 19th of July. ನೋ ಐಡಿಯಾ. ಈ ಮಂತಿನ 3rd ಸಂಡೇ ಏನು ಸ್ಪೆಷಲ್ ಇದೆ? ಡೇಟ್ ನೋ ಐಡಿಯಾ. ಡೇಟ್ ಇಸ್ 19th. 3rd ಸಂಡೇ ಅಂದರೆ ನಾಡ್ದು. ದಟ್ಸ್ 19th ಆ್ಯಂಡ್ ದಟ್ಸ್ ಐಸ್ ಕ್ರೀಮ್ ಡೇ. ಆ್ಯಂಡ್ ಜುಲೈಯನ್ನು ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹೇಗೂ ನೀವು ರಾಂಗ್ ಆನ್ಸರ್ ಕೊಟ್ಟಿದ್ದೀರಾ, ನಿಮಗೆ ಗಿಫ್ಟ್ ವೋಚರ್ ಅಂತೂ ನಾನು ಕೊಡಲ್ಲ. ಈ ಏನಾದರೂ ಮೆಸೇಜ್ ಕೊಡಲಿಕ್ಕಿದ್ರೆ ನಮ್ಮ ಆಡಿಯನ್ಸ್ಗೆ ಏನಂತ ಮೆಸೇಜ್ ಕೊಡ್ತೀವಿ? ಆಡಿಯನ್ಸ್ಗೆ ಏನು ಮೆಸೇಜ್ ಕೊಡೋದಂದರೆ ಐಸ್ ಕ್ರೀಮ್ ಡೇ ಬರ್ತಾ ಇದೆ ಆ್ಯಸ್ ಯೂಶುವಲ್. ನಂಗೆ ಈಗ ಗೊತ್ತಾಗಿದೆ, ಎಲ್ಲರೂ ಹೋಗಿ ಮಜಾ ಮಾಡಿ ಐಸ್ ಕ್ರೀಮ್ ತಿನ್ನಿ. ಕ್ಯಾಲೋರಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಬಾಡಿ ಮೇಲೆ. ಯಾರು ಡಯಟಿಂಗ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಐಸ್ ಕ್ರೀಮ್ ತಿನ್ನಿ, ಮಜಾ ಆಗಿರಿ. ಲಿವ್ ಲೈಫ್. ಯಾವುದೇ ಇದು ಯೋಚನೆ ಮಾಡ್ಕೊಂಡು ಲೈಫಲ್ಲಿ ಮಾಡ್ಕೋಬೇಡಿ. ಎಷ್ಟು ದಿನ ಇದೆ ಅಷ್ಟು ಜನ ಎಂಜಾಯ್ ಮಾಡ್ಕೊಡೋದು. ಥ್ಯಾಂಕ್ ಯು. Ice cream, you scream, we all scream for ice cream, oh baby.